ಶಿಥಿಲ ಮಹಾರಾಜನಿಂದ ಆಗಿರಬಹುದು. ಆದರೆ ಶಿಥಿಲ ಮಹಾರಾಜ ನನ್ನ ಆತ್ಮೀಯ ಸಖನಿದ್ದಾನೆ. ಕೇವಲ ಬೆಸ್ತರ ಹೆಣ್ಣು ಎನ್ನುವಂತ ಕಾರಣಕ್ಕಾಗಿ ನಿನ್ನನ್ನು ತಿರಸ್ಕರಿಸಿದ್ದಾನೆ ಬಿಟ್ರೆ ನೀನು ನನ್ನ ತಂಗಿ ಎನ್ನುವಂತ ಸತ್ಯ ವಿಷಯ ಆ ಶಿಥಿಲಿ ನೀನು ಗೊತ್ತಾಯ್ತು ಖಂಡಿತವಾಗಿ ನಿನ್ನನ್ನು ರಕ್ಷಣೆ ಆಗುವುದಕ್ಕೆ ಈ ಕ್ಷಣವೇ ನಾವು ನೀನು ಕೂಡ ನಮ್ಮೊಟ್ಟಿಗೆ ಆಸ್ಥಾನಕ್ಕೆ ಬರಲೇಬೇಕು. ಇಲ್ಲೊಬ್ಬ ನಿಮ್ಮನ್ನು ಹೊಂದಿ ಬದುಕುವ ಭಾಗ್ಯ ನನಗಿಲ್ಲ. ಯಾಕಂತ ಹೇಳಿದ್ರೆ ಮಕ್ಕಳಿಲ್ಲ ಎನ್ನುವ ಒಂದೇ ಒಂದು ಉದ್ದೇಶದಿಂದ ಒಂದೇ ತೊಟ್ಟಿಲಲ್ಲಿದ್ದ ನಿಮ್ಮನ್ನು ಬೇರ್ಪಡಿಸಿದಂತಹ ಮಹಾ ಪಾಪಿ ನಾನು. ಹಾಗಾಗಿ ನಿಮ್ಮೊಂದಿಗೆ ನಾನು ಬರಲಾರೆ. ಹಾಗೆ ಮಾಡಿದ್ರಿಂದ ಈ ಹೊತ್ತಿನಲ್ಲಿ ಒಳ್ಳೆಯದೇ ಆಯಿತು. ನನ್ನ ಹೊಣೆಗಾರಿಕೆ ತಪ್ಪಿತು. ವಿಷಯಗಳನ್ನು ಹೇಳಿದೆ. ಬರಲೇಬೇಕು ಎನ್ನುವುದಾಗಿ ಹೇಳುವುದಕ್ಕೆ ಕಾರಣ ಉಂಟು. ನಾವಿಬ್ಬರು ಅಣ್ಣ ತಂಗಿ ಇದ್ದೇವೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಉಳಿದುಕೊಂಡವ ನೀನೊಬ್ಬನೇ ಇದ್ದೀಯ. ಆದ್ದರಿಂದ ಸಾಕ್ಷಿ ಹೇಳುವುದಕ್ಕಾದ್ರೂ ಬರಬೇಕಪ್ಪ ನೀನು. ಆಗಿಲ್ಲ ಎಂದಿನಂತೆ ಅಲ್ಲ ಇವತ್ತು ನಿನಗೆ ಕಾದಿರಿಸಲ್ಪಟ್ಟಂತ ಆವರಣದಲ್ಲಿ ಮಂಡಿತ
ಮಾಡಿ ನಾನು ಕರೆತಂದೆ. ಹಾಗಾದ್ರೆ ಪುರೋಹಿತರ ಮನೆಗೆ ಹೋಗುವಂತ ನಿನ್ನನ್ನು ಹಿಂಬದಿಯಿಂದ ಬಂಧಿಸಿದ. ಹೌದು. ದತ್ತನಿಗೆ ವಿದ್ಯಾರ್ಥಿ ಕೇಳಿದ. ಯಾಕೆ ಅಂತ ಕೇಳಿದಾಗ ಇದೆಲ್ಲ ರಾಜಕೀಯ ಸ್ವಚಾಚಾರದಿಂದ ವ್ಯವಹರಿಸುತ್ತೇನೆ ಅಂತ. ಹಾಗಾದ್ರೆ ಇದೆಲ್ಲ ನಾಟಕ ಅಂತ ಆಯ್ತು. ಹೌದು. ಏನ್ ಮಾಡೋ ಹೇಳು. ಅವನ ನಾಟಕ ಆ ದಿವಸವೇ ನಾನು ನಿಲ್ಲಿಸಿ ಬಿಡ್ತಿದ್ದೆ. ನಮ್ಮ ಬೆಸ್ತರಿಕೇರಿ ಬಂದಾಗ ಅವನ ಕಣ್ಣುಗಳು ಬಿಟ್ಟು ಗೊಬ್ಬರ ರಾಶಿಯಲ್ಲಿ ಹುಡುಕಾಗ್ತೇನೆ. ಆದ್ರೆ ಇವತ್ತು ಮಾತ್ರ ಹೀಗೆ ಮಾಡಿದ್ನಲ್ಲ, ಬೆಂದು ಹೋಗುವ ನಮ್ಮನ್ನ ಇಲ್ಲಿವರೆಗೆ ಎತ್ತಿ ತಂದೆ ಇನ್ನು ಮುಂದೆ ಯಾರು ಹಿಂದಿನಿಂದ ಕರೀ
ಎಂದಿನಂತೆ ಅಲ್ಲ ಇವತ್ತು ನಿನಗೆ ಕಾದಿರಿಸಲ್ಪಟ್ಟಂತ
ತಡ ಮಾಡಿದ್ರೆ ಮದುವೆ ಮತ್ತು ಬೈಕಿ ಮದುವೆ ಒಟ್ಟಿಗೆ ಆಗ್ಬೇಕು. ಅಲ್ಲ ಎಂತ ಆಭರಣ ವಸ್ತ್ರ ಅಲ್ಲಿ ಹೇಳಿ ನೋಡ್ರಿ. ಇಲ್ಲ ಇದ್ದೊಂದು ಸೀರೆ ಮೊನ್ನೆ ನೀವು ಹೊರದಾಕಿದ್ದೀರಿ. ಶುಭ ಮುಹೂರ್ತವನ್ನು ಕಂಡು ಹಾಗೆ ನನ್ನ ಮಗಳ ಮದುವೆಯನ್ನು ನಾನು ಸಂಭ್ರಮದಿಂದ ನೋಡಬೇಕು ಅಂತ ಆಲೋಚನೆ ಮಾಡುವ. ಮಗಳ ಮದುವೆ ಸಂಭ್ರಮದಿಂದ ನೋಡುವುದಲ್ಲ, ನಮ್ಮ ಬಚ್ಚುವೆ ಮೊದಲಾಗ ಏನಾಯ್ತು? ಇದಕ್ಕೆಲ್ಲ ಕಾರಣ ಇಷ್ಟು. ನಿಮ್ಮನ್ನು ಆ ಕಡೆಗೆ ಕಳುಹಿಸಿಕೊಟ್ಟ, ಶುಭ ಮುಹೂರ್ತವನ್ನು ನೋಡುವುದಕ್ಕಾಗಿ ಮತ್ತೊಂದರಿಗೆ ನನ್ನನ್ನು ಕಳುಹಿಸಿಕೊಟ್ಟ. ಸರಿ, ಗಸ್ತರಗೇರಿಗೆ ಬೆಂಕಿಯನ್ನು ಹಾಕುವುದಕ್ಕಾಗಿ ಆಜ್ಞಾಪಿಸಿದ ವಿಷಯ ನನಗೆ ತಿಳಿಯಿತು. ಅಲ್ಲಿಂದ ನಿಮ್ಮ ಮನೆಯವರೆಗಾಗಿ ನಾನು ಕರೆತಂದೆ. ಹಾಗಾದ್ರೆ ಪುರೋಹಿತರ ಮನೆಗೆ ಹೋಗುವಂತ ನಿನ್ನನ್ನು ಹಿಂಬದಿಯಿಂದ ಬಂಧಿಸಿದ. ಹೌದು, ಗಸ್ತರಗೇರಿಗೆ ಬೆಂಕಿ ಹಾಕುವುದಕ್ಕೆ ಕೇಳಿದ. ಯಾಕೆ ಅಂತ ಕೇಳಿದಾಗ ಇದೆಲ್ಲ ರಾಜಕೀಯ ಸ್ವಚಾಚಾರದಿಂದ ವ್ಯವಹರಿಸುತ್ತೇನೆ ಅಂತ. ಹಾಗಾದ್ರೆ ಇದೆಲ್ಲ ನಾಟಕ ಅಂತ ಆಯ್ತು. ಹೌದು, ಏನ್ ಮಾಡುವ ಹೇಳು. ಅವನ ನಾಟಕ ಆ ದಿವಸವೇ ನಾನು ನಿಲ್ಲಿಸಿ ಬಿಡ್ತಿದ್ದೆ. ನಮ್ಮ ಗಸ್ತರಗೇರಿ ಬಂದಾಗ ಅವನ ಕಣ್ಣುಗಳು ಬಿಟ್ಟು ಗೊಬ್ಬರ ರಾಶಿಯಲ್ಲಿ ಹುಡುಕಾಗ್ತೀನಿ. ಆದ್ರೆ ಇವತ್ತು ಮಾತ್ರ ಹೀಗೆ ಮಾಡಿದ್ನಲ್ಲ, ಬೆಂದು ಹೋಗುವ ನಮ್ಮನ್ನ ಇಲ್ಲಿವರೆಗೆ ಎತ್ತಿ ತಂದೆ. ಇನ್ನು ಮುಂದೆ ಹಾಗಾದ್ರೆ ಈಗ
ಕೊಡುವವರು ಯಾರಿದ್ದಾರೆ ಅಂತ ಕೇಳಿದ್ದೇನೆ ನಾನು. ಯಾರು ಸತ್ಯಾತ್ಮರು ಧರ್ಮವಂತರು ಅಂತ ಹೇಳಿದ್ರೆ ಸೂರ್ಯವಂಶೀಯರು. ಹಾ. ಈಗ ಸೂರ್ಯವಂಶೀಯರು ಇರುವುದಿದ್ರೆ ಬೌದ್ಧನಾಪುರದಲ್ಲಿ ನಮ್ಗೆ ಆಶ್ರಯ ಸಿಗಬಹುದೆನ್ನುವಂತಹ ವಿಶ್ವಾಸ ನನಗೆ. ವರ್ತಮಾನ ಶೇಖಿ ಇವನು ಅಲ್ಲಿ ಬರ್ಲಿಕ್ಕಿಲ್ವೇ? ಖಂಡಿತವಾಗಿ ಬರ್ಲಿಕ್ಕಿಲ್ಲ. ಯಾಕೆ? ಒಂದೊಂದು ಸಂದರ್ಭದಲ್ಲಿ ಇವರಪ್ಪ ಸುಬ್ರ ಮಹಾರಾಜ ಅಲ್ಲಿಗೆ ದಾಳಿ ಇಟ್ಟಿದ್ದ. ಅವನಿಂದ ಏನು ಮಾಡ್ಲಿಕ್ಕಾಗದೆ ಹಿಂದಿರುಗಿ ಬಂದವ ಆತ ಮತ್ತೆ ಆ ಕಡೆ ಮುಖ ಹಾಕಿ ನೋಡ್ಲೇ ಇಲ್ಲ. ಅಪ್ಪನೇ ಹೋದಾಗ ಅವನ ಬೇಳೆ ಬೇಯಲಿಲ್ಲ, ಮಗನ ಬೇಳೆ ಬೇಯ್ತದೆಯೇ? ಸಾಧ್ಯ ಉಂಟೆ ಅಂತ ಆದ್ಮೇಲೆ ನಮ್ಗೆ ಆಶ್ರಯ ಸಿಗ್ತದೆ ಅಂತಾಗಿ ಹೋಗಲೇಬೇಕು. ನೇರವಾಗಿ ಅಲ್ಲಿಗೆ ಹೋಗೋಣ. ಅಲ್ಲಿ ಸಾಧಾರಣ ಎಷ್ಟು ದೂರ ಆಗ್ತದೆ? 4 ತಿಂಗಳು ಬೇಕಾದಿತ್ತ ಅಂತ ಹೋಗಿ. ಎಷ್ಟು? 6 ತಿಂಗಳು. 6 ತಿಂಗಳು ನಡ್ಕೊಂಡೇ ಹೋಗುದಾ? ಇಲ್ಲ, ಪುಷ್ಪಕ ವಿಮಾನ ಬರ್ತದೆ ನೀನು ಹೊತ್ಕೊಂಡು ಹೋಗ್ಲಿಕ್ಕೆ. ಅದೊಂದು ವರ್ಷ ಎಂತದ್ದು ನಂಗೆ ಒಂದ್ಸಲ ಪುಕ್ಸಟ ವಿಮಾನ ಹತ್ಬೇಕು ಸಣ್ಣ ಸಿಕ್ಕಿದ್ರೆ ಎಂತ ಗೊತ್ತಿಲ್ಲ. ಅದೆಲ್ಲ ನಿಂಗೆ ಪುಷ್ಪಕ ವಿಮಾನ ಹೇಳಿದ್ದು ಎಲ್ಲ ಹೇಳುವುದಕ್ಕೆ ಹೇಳುವುದಕ್ಕೆ ಆಗಿದ್ದು ಬಿಟ್ಟು ಇಲ್ಲೆಲ್ಲ ಬರ್ತದೆ ಏನಾದ್ರು ಬರಲಿಲ್ಲ. ಈಗ ರಾಮಾಯಣದ ಕಥೆ ಹೇಳಿದ್ದು ನಾನು. ನಡ್ಕೊಂಡೇ ಹೋಗುದಾ? ಹೋಗ್ಬೇಕು. ಎಷ್ಟು ದಿನ ದಾರಿಯಲ್ಲೇ? 6 ತಿಂಗಳ ಅದೊಂದು ದೊಡ್ಡದಲ್ಲ ಬಿಡು. ಯಾಕೆ ನಾವು 3 ಜನ ಇದ್ದೇವೆ, 2 ತಿಂಗಳು ನಡೆದ್ರೆ ಆಯ್ತು. ಒಟ್ಟಿಗೆ ಹೋಗಿ ಬಿಡ್ಲಿಕ್ಕೆ ಆಗ್ತದೆ. ಒಟ್ಟಿಗೆ ಹೋಗಬೇಕು. ಎಡತೀರ ತರಿಸಿ